ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಮತ್ತು ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಅಡುಗೆ ಮನೆಯಲ್ಲಿ ಏನಪ್ಪ ಇವತ್ತು ಸ್ಪೆಷಲ್ ಆಗಿ ತಯಾರು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಗೊತ್ತೇ ಇದೆ, ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿ ದಿವಸ ಆಗಲೂ ಏನಾದರೂ ಸ್ಪೆಷಲ್ ಆಗಿ ರೆಡಿ ಆಗುತ್ತೆ. ಆ್ಯಂಡ್ ಸ್ಪೆಷಲ್ ಆಗಿ ರೆಸಿಪಿ ಹೇಳ್ಕೊಡ್ಲಿಕ್ಕೆ ಯಾರಾದರೂ ಗೆಸ್ಟ್ ಅಂತೂ ಖಂಡಿತವಾಗ್ಲೂ ಇರ್ತಾರೆ. ಆ್ಯಂಡ್ ಇವತ್ತು ನಮ್ಮ ಜೊತೆಗೆ ಅಡುಗೆ ಹೇಳ್ಕೊಡ್ಲಿಕ್ಕೆ ಯಾವಾಗಲೂ ಅಡುಗೆ ಮನೆಗೆ ಬಂದಾಗ ಏನಾದರೂ ಮಕ್ಕಳಿಗೆ ಹಿಡಿಸುವಂಥದ್ದಾಗಿರ್ಬೋದು, ಅಥವಾ ದಿಢೀರಾಗಿ ಮಾಡುವಂಥದ್ದಾಗಿರ್ಬೋದು, ಅಥವಾ ಇದ್ದದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡುವಂತಹ ರೆಸಿಪೀಸ್ಗಳನ್ನು ಹೇಳ್ಕೊಡ್ತಾರೆ. ಸೊ ಅವ್ರು ಬಂದ್ಬಿಟ್ಟು ಶ್ರೀಮತಿ ದಿವ್ಯಾ ಶೆಟ್ಟಿ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ತೊಂದರೆ ಇಲ್ಲ. ಎಲ್ಲ ದಸರಾ ದೀಪಾವಳಿ ಎಲ್ಲ ಮುಗಿತಾ ಬಂತು, ಇನ್ನು ಉಂಟು ಚಿಕ್ಕ ಪುಕ್ಕರ ಹಬ್ಬ ಇದೆ. ಹಾಗೆ ಒಂಚೂರು ನಡುವಿನ ಬ್ರೇಕಲ್ಲಿ ಒಂದು ಏನಾದರೂ ಸ್ಪೆಷಲ್ ಆಗಿ ಮಾಡುವ ಹೇಳಿ ಇವತ್ತು ಬಂದಿದ್ದೇನೆ ನಾನು. ಖಂಡಿತ ಖಂಡಿತ. ಏನು ಹೇಳ್ಕೊಡ್ತೀರಾ ಇವತ್ತು ಅಡುಗೆ ಮನೆಯಲ್ಲಿ? ಇವತ್ತು ಒಂದು ಮಶ್ರೂಮ್ ಪೆಪ್ಪರ್ ಫ್ರೈ, ಮತ್ತೆ ಇನ್ನೊಂದು ಸಾಧಾರಣ ಚರ್ಮುರಿ. ನಾವು ಅದನ್ನು ಔಟ್ ಸೈಡ್ ಜಾಸ್ತಿ ತಿಂತೇವೆ, ಮನೇಲಿ ಮಾಡೋದು ಕಮ್ಮಿ. ನಾವು ಚರ್ಮುರಿಯಲ್ಲಿ ಒಂದು ಡಿಫ್ರೆಂಟ್ ಆಗಿ ಮಸಾಲ ಮಾಡುವ ಅಂತ ಇದ್ದೇನೆ. ಇದ್ದದ್ರಲ್ಲೇ ನೀವು ಏನಾದರೂ ಹೊಸದು ಮಾಡ್ತೀರಾ? ಎನಿಹೌ, ಹೋಗುವ ಅಡುಗೆ ಮನೆ. ಓಕೆ ಮೇಡಮ್, ಹಾಗಾದ್ರೆ ಫಸ್ಟ್ ನಾವು ಏನು ತಯಾರಿಸ್ಕೊಳ್ಳೋದು? ಫಸ್ಟ್ ನಾವೀಗ ಮಶ್ರೂಮ್ ಪೆಪ್ಪರ್ ಸ್ಟಾರ್ಟ್ ಮಾಡುವ. ಹಾಗಾದ್ರೆ ಒಂದು ಗ್ಯಾಸ್ ಅನ್ನು ಆನ್ ಮಾಡ್ಕೊಳ್ಳುವ. ಒಂದು ಕಡಾಯಿನ ಇಟ್ಕೊಳ್ಳುವ. ಇದು ಸ್ವಲ್ಪ ಬಿಸಿಯಾಗಿದ್ದೆ, ನಾವು ನಮ್ಮ ಎಣ್ಣೆ ಹಾಕೊಳ್ಳುವ. ಓಕೆ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪ್ರೀಮಿಯಂ ಆಯಿಲ್, ಹೆಲ್ದಿ ಆಯಿಲ್. ಇದು ಸಾಕ? ಸ್ವಲ್ಪ ಹಾಕಿ, ಸ್ವಲ್ಪ ಆಯಿಲ್ ಜಾಸ್ತಿ ಇದಕ್ಕೆ. ಹಾಗೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ. ಆಕ್ಚುಲಿ ಮಶ್ರೂಮ್ ಈ ವೆಜಿಟೇರಿಯನ್ಸ್ಗಳ ಫುಡ್ ಅಲ್ಲಿ ಜಾಸ್ತಿಯಾಗಿ ಇದ್ದೇ ಇರುತ್ತೆ. ಮಶ್ರೂಮ್ ಅಲ್ಲಿ ಬೇರೆ ಬೇರೆ ಮಾಡ್ತಾರೆ, ವೆರೈಟಿ ಬೇರೆ ಬೇರೆ ಮಾಡ್ತಾರೆ. ಓಕೆ. ನಾರ್ಮಲಿ ಇಂಥ ವೆರೈಟಿ ಎಲ್ಲ ಔಟ್ಸೈಡ್ ಜಾಸ್ತಿ ಸಿಗ್ತದೆ, ಬಟ್ ನಾವು ಅದನ್ನೇ ಮನೇಲಿ ಒಂದ್ಸಲ ಟ್ರೈ ಮಾಡ್ಬೋದು. ಯಾಕಂದ್ರೆ ಔಟ್ಸೈಡ್ ಜಾಸ್ತಿ ಅವರದೆಲ್ಲ ಕೆಮಿಕಲ್ಸ್, ಫುಡ್ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ, ಕಲರ್ಸ್ ಇರುತ್ತೆ. ಆದರೆ ನಾವು ಅದನ್ನು ಮನೇಲಿ ಒಂಚೂರು ಹೆಲ್ದಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಈಗ ಎಣ್ಣೆ ಬಿಸಿಯಾಗಿದೆ. ಫಸ್ಟಿಗೆ ಈಗ ಇದಕ್ಕೆ ಸ್ವಲ್ಪ ನಾವು ಗರಂ ಮಸಾಲಾಸ್ ಎಲ್ಲ ಹಾಕೊಳ್ಳುವ. ನಮ್ಮ ಎಲ್ಲ ಚಕ್ಕೆ ಲವಂಗ ಎಲ್ಲ ಬರ್ತದಲ್ಲ ಒಟ್ಟಿಗೆ. ಹೌದು, ಜಾಸ್ತಿಯಾಗಿ ಬಿರಿಯಾನಿ ಪಲಾವ್ ಎಲ್ಲ ಮಾಡುವಾಗ ಹಾಕೊಳ್ತೇವೆ. ಯಾಕಂದ್ರೆ ಇದ್ರದ್ದು ಫ್ಲೇವರೇ ಬೇರೆ. ನಾವು ಪೌಡರ್ ಹಾಕೋದಕ್ಕೂ ಇದು ಇಡೀ ಹಾಕೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇದು ಜಾಸ್ತಿಯಾಗಿ ನಾವು ತಿನ್ನುವಾಗ ಬಾಯಲ್ಲಿ ಸಿಗುತ್ತೆ, ಪೌಡರ್ ಆದ್ರೆ ಬ್ಲೆಂಡ್ ಆಗುತ್ತೆ ಅಂತ ಹೇಳಿ. ಇದಾದ್ಮೇಲೆ ನಾರ್ಮಲಿ ನಾವು ಕರ್ಬೇ ಸೊಪ್ಪು ಎಲ್ಲದಕ್ಕೂ ಬಳಸ್ತಾ ಇರ್ತೇವೆ, ಹಾಗೆ ಇದನ್ನು ಸ್ವಲ್ಪ ಹಾಕೊಳ್ಳುವ. ಹಾಗೆ ಆಯಿತು. ಮತ್ತು ನಮಗೆ ರುಚಿಗೆ ತಕ್ಕಷ್ಟು ನಮ್ಮ ಇದಕ್ಕೆ ಎಷ್ಟು ಖಾರ ಬೇಕು ಆ ಇದರಲ್ಲಿ 1-2 ಮೆಣಸು ಸಾಕು. ಸರಿ, ಈಗಲೇ ಅದರ ಅರೋಮಾ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕಡೆ ಒಗ್ಗರಣೆ ಸೊಪ್ಪಿನ ಅರೋಮಾ ಆದರೆ ಇನ್ನೊಂದು ಕಡೆ ಗರಂ ಮಸಾಲೆ. ಹೌದು, ಮತ್ತು ಈ ಕಾಯಿ ಮೆಣಸಿದ್ದು ಸ್ಮೆಲ್ಸ್ ಡಿಫ್ರೆಂಟ್ ಆಗಿ ಬರುತ್ತೆ ಈಗ. ಓಕೆ. ಹಾಗೆ ನೀರುಳ್ಳಿ ಹಾಕೊಳ್ಳುವ. ಎಷ್ಟು ನೀರುಳ್ಳಿ ಬೇಕಾಗುತ್ತೆ? ಇದು ಸಾಧಾರಣ ಈಗ ನಾನು ಅರ್ಧ ನೀರುಳ್ಳಿ ತಗೊಂಡಿದ್ದೇನೆ.
100 ಗ್ರಾಮ್ ಮಶ್ರೂಮ್ ಇದು ಅಂದಾಜಲ್ಲಿ ಮಾಡಿದೆ ನಾನೀಗ. 100 ಗ್ರಾಮ್ ಮಶ್ರೂಮ್ ಆದ್ರೆ ಈ ತರ ಕ್ವಾಂಟಿಟಿ ಬೇಕಾಗ್ತದೆ. ಹೌದು. ಇದಕ್ಕೆ ಸ್ವಲ್ಪ ನಾನು ಹೇಳಿದಾಗೆ ಆಯಿಲ್ ಸ್ವಲ್ಪ ಜಾಸ್ತಿ ನಾವು ಯಾಕಂದ್ರೆ ನೀರು ಹಾಕೊಳ್ಳೋದಿಲ್ಲ, ಯಾಕಂದ್ರೆ ನಮ್ಮ ಮಶ್ರೂಮ್ ನೀರು ಬಿಡ್ತದೆ. ಹೌದು, ಹಾಗೆ ನೀರು ಹಾಕ್ಲಿಕ್ಕೆ ಇಲ್ಲ ಇದಕ್ಕೆ. ಸೊ ಮಶ್ರೂಮ್ ಹಾಗಾದ್ರೆ ಅದು ಎಲ್ಲಾ ಮಶ್ರೂಮ್ ಇದೇ ತರ ಮಾಡ್ಕೊಳ್ಬಹುದು, ಅಂದ್ರೆ ಬೇರೆ ಬೇರೆ ಮಶ್ರೂಮ್ಸ್ ಬರುತ್ತೆ. ಬಟ್ ನಾನಿವಾಗ ಬಟನ್ ಮಶ್ರೂಮ್ ಯೂಸ್ ಮಾಡ್ತಾ ಇದ್ದೇನೆ. ಅದು ನಾರ್ಮಲಿ ಹೆಚ್ಚಿಗೆ ಅದು ಜಾಸ್ತಿ ಸಿಗೋದು ನಮಗೆ. ಹೌದು, ಈಗೆಲ್ಲ ಮೋರ್ ಅಥವಾ ಸ್ಪಾರ್ಗಳಲ್ಲಿ ಮಾರ್ಕೆಟ್ ಅಲ್ಲಿ ಇಟ್ಟಿರ್ತಾರೆ, ಪ್ಯಾಕೆಟ್ಸ್ ಅಲ್ಲಿ ಇಟ್ಟಿರ್ತಾರೆ. ಅದೇ ನಮಗೆ ಹಳ್ಳಿಗಳಲ್ಲೆಲ್ಲ ಹೋದ್ರೆ ಇನ್ನೂ ಫ್ರೆಶ್ ಸಿಗುತ್ತೆ. ಹೌದು ಅಲ್ವಾ. ಓಕೆ, ಈಗ ಟೊಮೆಟೊ ಸಣ್ಣದ ಒಂದು ಟೊಮೆಟೊ ತಗೊಂಡಿದ್ದೇನೆ ನಾನು. ಮತ್ತೆ ಹೇಗಾಯ್ತು ಹಬ್ಬದ ಆಚರಣೆಗಳೆಲ್ಲ? ಹಬ್ಬ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಆಯ್ತು ಈ ಸರ್ತಿ. ನಾವು ಹೇಳಿದ್ದೇವಲ್ಲ, ಎಂತ ಕೊರೋನಾ ಅಂತ ಬಂದ್ರು ಸಹ ಅದನ್ನೆಲ್ಲ ಎದುರಿಸಿ ನಮ್ಮ ಸೆಲೆಬ್ರೇಷನ್ ನಾವು ಮಾಡ್ತಾನೆ ಇದ್ದೇವೆ. ಹೌದು, ಹಾಗೆ ಯಾವುದೇ ರೀತಿಯ ಕೊರೋನಾ ಅಥವಾ ಏನೇ ಪ್ರಾಬ್ಲಮ್ಸ್ ಬಂದ್ರು ಆಚರಣೆಗಳು ಸಂಸ್ಕೃತಿ ನಾವು ಬಿಡ್ಲಿಕ್ಕೆ ಆಗುದಿಲ್ಲ. ಸೊ ಇನ್ನು ಈ ತರದ್ದೆಲ್ಲ ಉಪದ್ರ ಅಥವಾ ಕಿರಿಕಿರಿ ಬರದೇ ಇರ್ಲಿ ಹೇಳಿ ಎಲ್ಲ ಪ್ರೇ ಮಾಡಿದ್ದೇವೆ. ಈಗ ಸ್ವಲ್ಪ ಇದು ಚೆನ್ನಾಗಿ ಬೇಯಬೇಕಾದ್ರೆ ನಾವು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಬೇಕು. ಟೇಸ್ಟಿಗೆ ಸಹ ಹಾಕ್ತೇವೆ, ಬಟ್ ನೀರುಳ್ಳಿ ಟೊಮೆಟೊ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತದೆ. ಹೌದು, ಹಾಗೆ ನಾನು ಈಗಲೇ ಬೇಕಾದಷ್ಟು ಹಾಕೊಳ್ತಾ ಇದ್ದೇನೆ, ಮತ್ತೆ ಹಾಕೋದು ಬೇಡ ಹೇಳಿ. ಈ ಉಪ್ಪು ಖಾರ ಎಲ್ಲ ನಮ್ಮ ಟೇಸ್ಟಿಗೆ ತಕ್ಕ, ಜಾಸ್ತಿ ಬೇಕಾದವರು ಜಾಸ್ತಿ, ಕಮ್ಮಿ ಬೇಕಾದವರು ಕಮ್ಮಿ ಹಾಕೊಳ್ಬೋದು. ನಮಗೆ ನೋಡುವಾಗ ಕಾಣ್ತದೆ ಏನಿದು ಸಿಂಪಲ್ ರೆಸಿಪಿ ಹಾಗೆ ಅಂತೇಳಿ, ಅದು ಮಾಡಿದ ಮೇಲೆ ನಮಗೆ ಅದರ ಟೇಸ್ಟ್ ಗೊತ್ತಾಗ್ತದೆ. ಹೌದು, ನಮಗೆ ಔಟ್ಸೈಡ್ ತಿನ್ನೋದಕ್ಕಿಂತಲೂ ನಾವೇ ಮಾಡಿ ತಿನ್ನೋದಕ್ಕಿಂತಲೂ ತುಂಬ ಡಿಫ್ರೆನ್ಸ್ ಇದೆ. ಹೌದು, ಇದು ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಮಶ್ರೂಮ್ ಹಾಕೊಳ್ಳುವ. ಮಶ್ರೂಮ್ ನಾನು ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೇನೆ, ಇಲ್ಲಾಂದ್ರೆ ಅದು ಬೇಗ ಬ್ಲ್ಯಾಕ್ ಕಲರ್ ಬರ್ತದೆ. ನೀರಲ್ಲಿ ಹಾಕಿ ಸಹ ಸ್ವಲ್ಪ ಬಂದಿದೆ, ಆದರೂ ಹಿಂಡಿ ಹಾಕೊಳ್ಬೇಕು. ಈಗ ಆಯಿಲಲ್ಲಿ ನೀರುಳ್ಳಿ ಟೊಮೆಟೊ ಹಾಕಿ ಅದೇ ಸ್ವಲ್ಪ ಎಲ್ಲ ನೀರು ಬಿಟ್ಕೊಳ್ತದೆ. ಅದ್ರೊಟ್ಟಿಗೆ ಮಶ್ರೂಮ್ ಆಟೋಮೆಟಿಕ್ಲಿ ನೀರು ಬಿಡ್ತದೆ, ನಾವು ಬೇರೆ ನೀರು ಹಾಕಬೇಕಂತಲೇ ಇಲ್ಲ. ಸೊ ಇದು ಹಾಗಾದ್ರೆ ಊಟಕ್ಕೂ ಆಗುತ್ತೆ, ಚಪಾತಿ ಪರೋಟ ಯಾವುದಕ್ಕೂ. ಸ್ವಲ್ಪ ಗ್ರೇವಿ ಥರ ಬೇಕಾದರೆ ನೆಕ್ಸ್ಟ್ ನಮ್ದೆಲ್ಲ ಮಸಾಲೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಬೇಕಾದ್ರೆ ನೀರು ಕಮ್ಮಿ ಆದರೆ ನೀರು ಹಾಕೊಂಡು ಗ್ರೇವಿ ಥರ ಮಾಡ್ಕೊಳ್ಬೋದು. ಡ್ರೈ ಬೇಕಾದರೆ ಡ್ರೈಯಲ್ಲಿ ಬಿಡ್ಬೋದು. ಹಾಗೆ ಆಪ್ಷನ್ಸ್ ಇದೆ ಇದರಲ್ಲಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಗ ನೋಡಿ ಎಷ್ಟು ನೀರು ಬಿಡ್ತಾ ಇದೆ ಅದು. ಈಗ ನಮ್ಗೆ ಇಷ್ಟು ನೀರು ಸಹ ಬೇಡ ಇತ್ತು, ಆದರೆ ಅದು ಆಟೋಮೆಟಿಕ್ ನೀರು ಬಿಡ್ತದೆ. ಈರುಳ್ಳಿ ಟೊಮೆಟೊ ಮಶ್ರೂಮ್ ಮತ್ತೆ 2 ರಿಂದ 3 ನಿಮಿಷ ಸಾಕು ನಮ್ಗೆ ಇದು ಬೇಯಲಿಕ್ಕೆ. ಬೇಯ್ದಾಗ ಅದು ಕಂಪ್ರೆಸ್ ಆಗುತ್ತೆ. ಆದ್ರೂ ಎಷ್ಟಂದ್ರು ನಾವು ಎಷ್ಟೇ ಜಾಸ್ತಿ ಬೇಯಿಸಿದ್ರು ನಾರಿನಂಶ ಅದು ಇರ್ತದೆ ಅದು ನಮ್ಮ ಇದರಲ್ಲಿ. ಈಗ ಪೆಪ್ಪರ್ ಪೌಡರ್, ಅರುಣಾ ಅವರ ರೆಡಿಯಾಗಿ ಅವ್ರದ್ದೆಲ್ಲ ಪುಡಿ ಸಹ ಸಿಗ್ತದೆ ನಮಗೆ ನಾರ್ಮಲಿ. ಪೆಪ್ಪರ್ ಡ್ರೈ ಆದ್ರಿಂದ ಇದಕ್ಕೆ ಮೇನ್ ಪೆಪ್ಪರ್. ಹೌದು. ಈಗ ಇದಕ್ಕೆ ಇಷ್ಟೆಲ್ಲ ಫ್ಲೇವರ್ ಕೊಟ್ಟ ಮೇಲೆ ಮೇಲು ನಮ್ಮದು ಪುದೀನ ಮಿಂಟ್ ಇದರದ್ದು ಫ್ಲೇವರೇ ಗೊತ್ತಿದೆ, ಡಿಫ್ರೆನ್ಸ್ ಫ್ಲೇವರ್ ಅಂತೇಳಿ. ಅದರೊಟ್ಟಿಗೆ ಹಾಕುವಾಗ ಒಂದು 2-3 ಎಲೆ ಸಾಕು. ಸ್ವಲ್ಪ ಹೀಗೆ ಕೈಯಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೊಳ್ಳುವ. ಫ್ಲೇವರ್ ಇರುತ್ತೆ, ಸ್ವಲ್ಪ ಕಲರು ಸ್ವಲ್ಪ ಡಿಫ್ರೆನ್ಸ್ ಆಗಿ ಬರ್ತದೆ. ಮಿನಿಟ್ 3 to 5 ಮಿನಿಟ್ ಮುಚ್ಚಿಟ್ರೆ ಆಯ್ತು. ಸ್ವಲ್ಪ ಅದು ಬೇಯ್ತದಲ್ಲ. ಸೊ ಹಾಕುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಈಗ ಅಲ್ಲಿ ಸ್ವಲ್ಪ ಅದು ಬೆಂದು ಅಲ್ಲಿಗೆ ಡ್ರೈ ಆಗ್ತದೆ ಇದು. ಸರಿ, ಸೊ ಬೆಂದಿರಬಹುದಾ? ಈಗ ಬೆಂದಿರಬಹುದು. ಈಗ ನಾನ್ ಸ್ಟಿಕ್ ಆದ್ರೆ ಪರವಾಗಿಲ್ಲ, ನಾವು ಮುಚ್ಚಿಟ್ಟು ವೇಟ್ ಮಾಡ್ಬೋದು. ನಮ್ದು ಆರ್ಡಿನರಿ ಬಾಣಲೆ ಮೀನೆ ಆದ್ರೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಯಾಕಂದ್ರೆ ಅಡಿ ಹಿಡ್ಕೊಳ್ತದಲ್ಲ. ಹಾಗೆ ಇದೀಗ ಚೆನ್ನಾಗಿ ರೆಡಿ ಆಗಿದೆ. ಆಫ್ ಮಾಡ್ಕೊಳ್ಳುವ. ಓಕೆ, ಸರ್ವ್ ಮಾಡ್ಕೊಳ್ಳುವಾಗ. ಸೊ ಆ ಕರಿಮೆಣಸಿನ ಘಾಟ್ ಏನಿದೆ ಅದು ಒಳ್ಳೆ ಬರ್ತಾ ಇದೆ. ಆಕ್ಚುಲಿ ತುಂಬಾ ಒಳ್ಳೇದು ಅಲ್ವಾ, ಈ ಶೀತಕ್ಕೆಲ್ಲ ತುಂಬಾ ಒಳ್ಳೇದು. ಕರಿಮೆಣಸು, ಮಿಂಟ್, ಇದೆಲ್ಲ ಪುದೀನದ ಎಲೆಗಳೆಲ್ಲ ಒಳ್ಳೆ ಹೆಲ್ದಿ ಅದು.
ಓಕೆ, ಸ್ವಲ್ಪ ಸರ್ವ್ ಮಾಡುವಾಗ ಒಂದು ಏನಾದರೂ ಒಂದು ಡಿಫ್ರೆಂಟಾಗಿ ನಾವೊಂದು ಡೆಕೋರೇಷನ್ ಮಾಡಿಟ್ರೆ ಮಕ್ಕಳಿಗೆ ಒಂಥರ ಅಟ್ರಾಕ್ಟಿವ್ ಆಗಿರ್ತದಲ್ಲ. ಸುಲಭವಾಗಿ ಸರಳವಾಗಿ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ತುಂಬ ಈಸಿಯಲ್ಲಿ ಒಂದು ಕಡೆಯಲ್ಲಿ ಹೆಲ್ದಿ ಕೂಡ, ಯಾಕಂತ ಹೇಳಿದ್ರೆ ಮಿಂಟ್, ಅದರ ಜೊತೆಗೆ ಈ ಕರಿಮೆಣಸು, ಅದರ ಜೊತೆಗೆ ಮಶ್ರೂಮ್ ತುಂಬ ಆರೋಗ್ಯಕ್ಕೂ ಒಳ್ಳೆಯದಿದೆ, ಜೊತೆಗೆ ಟೇಸ್ಟಿಯಾಗೂ ಇರುತ್ತೆ. ಸೊ ಯಾವ ರೀತಿ ಈ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡ್ಕೊಳ್ಳೋದು ನೋಡ್ಕೊಂಡೆ. ಮಶ್ರೂಮ್ ಪೆಪ್ಪರ್ ಡ್ರೈ ತಯಾರಿಸೋ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಚಕ್ಕೆ, ಲವಂಗ, ಪತ್ತ, ಕರಿಬೇವು, ಹಸಿಮೆಣಸು ಹಾಕಿ ಹುರಿದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಹುರಿಯಿರಿ. ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಹೆಚ್ಚಿದ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಟೊಮ್ಯಾಟೊ ಬೆಂದ ನಂತರ ಮಶ್ರೂಮನ್ನು ಸೇರಿಸಿ ನೀರು ಬಿಡುವವರೆಗೂ ಹುರಿದು ಬೇಯಿಸಿಕೊಳ್ಳಿ. ಬಳಿಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣ ಕರಿಮೆಣಸು ಪುಡಿ, ಪುದೀನ ಎಲೆಗಳನ್ನು ಹಾಕಿ 5 ರಿಂದ 6 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ. ಈಗ ಬಿಸಿ ಬಿಸಿ ಮಶ್ರೂಮ್ ಪೆಪ್ಪರ್ ಡ್ರೈ ಸವಿಯಲು ಸಿದ್ಧ. ಮಶ್ರೂಮ್ ಪೆಪ್ಪರ್ ಡ್ರೈ ಅಂತೂ ರೆಡಿ ಆಯಿತು. ಸೊ ಜಾತ್ರೆಗೆ ಹೋದಾಗ, ಹಬ್ಬಕ್ಕೆ ಹೋದಾಗ, ಹೊರಗಡೆ ಹೋದಾಗ ಚರ್ಮುರಿ ತಿಂದಿರ್ತೀರಾ. ಬಟ್ ಇವತ್ತು ನಮ್ಮ ಅಡುಗೆ ಮನೇಲಿ ಒಂದು ಸ್ಪೆಷಲ್ ಚರ್ಮುರಿ ರೆಡಿ ಆಗಲಿಕ್ಕಿದೆ. ಸೊ ಅದು ರೆಡಿ ಮಾಡಿಟ್ಟಿರ್ತೇವೆ, ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ನೆಕ್ಸ್ಟ್ ರೆಸಿಪಿ ಒಂದು ಚರ್ಮುರಿ ರೆಡಿ ಆಗಲಿಕ್ಕಿದೆ. ಯಾವ ಥರ ಸ್ಪೆಷಾಲಿಟಿ ಇದೆ ಬನ್ನಿ ನೋಡ್ಕೊಂಡು ಬರೋಣ. ಎಸ್ ಮೇಡಮ್, ಸೊ ಚರ್ಮುರಿ ಅಂತ ಹೇಳಿದ್ರಿ. ಹೌದೌದು, ಚರ್ಮುರಿ ನಾರ್ಮಲಿ ನಾವು ಔಟ್ಸೈಡ್ ತಿಂತೇವೆ, ನೀವು ಆಗಲೇ ಹೇಳಿದಾಗೆ ಜಾತ್ರೆಗೆ ಅಲ್ಲಿಗೆ ಹೋದಾಗೆಲ್ಲ ತಿಂತೇವೆ. ಬಟ್ ಇದೊಂಚೂರು ಡಿಫ್ರೆಂಟ್ ಆಗಿ ಮಾಡೋಣ ಅಂತೇಳಿ. ಆ್ಯಕ್ಚುಲಿ ಅದು ಉತ್ತರ ಕರ್ನಾಟಕದ್ದು ಬ್ರೇಕ್ಫಾಸ್ಟ್. ಅದು ಉತ್ತರ ಕರ್ನಾಟಕದ ಬ್ರೇಕ್ಫಾಸ್ಟ್, ಹೌದು. ಅದನ್ನೊಮ್ಮೆ ನಾವು ಸಹ ಟ್ರೈ ಮಾಡಿ ಬ್ರೇಕ್ಫಾಸ್ಟಿಗೆ ಸ್ನ್ಯಾಕ್ಸಿಗೆಲ್ಲ ಮಾಡ್ಕೊಳ್ಬೋದು. ಹಾಗೆ ಅದು ಸಹ ಈಸಿ ಮೆಥಡ್, ಅಷ್ಟೇನು ಇದಿಲ್ಲ. ಹಾಗೆ ನಾವೀಗೊಂದು ಅದನ್ನೊಂದು ಇವತ್ತು ಟ್ರೈ ಮಾಡಿ ಮಾಡುವ. ನನಗೂ ನೋಡಬೇಕು ಯಾವ ತರ ನಾವಿಲ್ಲಿ ಹೀಗೆ ಟೈಮ್ ಪಾಸ್ ತಿಂತೇವೆ. ಉತ್ತರ ಕರ್ನಾಟಕದಲ್ಲಿ ಬ್ರೇಕ್ಫಾಸ್ಟ್ಗೆ ತಿಂತಾರೆ. ಹಾಗೆ ಸ್ಟಾರ್ಟ್ ಮಾಡುವ. ಈಗೊಂದು ಬಣ್ಣಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳುವ. ಇದು ಬಣ್ಣಲ್ಲಿ ಬಿಸಿ ಆದಮೇಲೆ ಇದು ನಾವು ಹುರಿಗಡಲೆ ಹೇಳ್ತೇವೆ, ಆ ಸೈಡ್ನವರು ಇದಕ್ಕೆ ಪುಟಾಣಿ ಕಡಲೆ ಅಂತ ಕಡಲೆ ಹೇಳ್ತಾರೆ. ಇದು ಜಸ್ಟ್ ಅದಕ್ಕೆ ಬೈಂಡಿಂಗಿಗೆ ಇದೊಂಚೂರು ಡ್ರೈಯಲ್ಲಿ ನಾವು ಫ್ರೈ ಮಾಡಿಕೊಂಡು ಅದನ್ನು ಪೌಡರ್ ಮಾಡ್ಕೊಳ್ಬೇಕು. ಚೂರು ಬಿಸಿ ಆದರೆ ಸಾಕು. ನಾನು ಹೇಳಿದಾಗೆ ಅವರು ಉತ್ತರ ಕರ್ನಾಟಕದವರು ಡೈಲಿ ಯೂಸ್ ಮಾಡ್ತಾರೆ ಇದರಲ್ಲಿ. ಈಗ ನಾವೀಗ ನಮ್ಗೆ ಇಲ್ಲಿ ಮೇನ್ ಇಡ್ಲಿ ದೋಸೆ ಎಲ್ಲ ಹೇಗೆ ಡೈಲಿ ಬೇಕಾ, ಅವ್ರು ಹೆಚ್ಚಿಗೆ ಇದನ್ನು ಯೂಸ್ ಮಾಡೋದು. ಇದನ್ನು ಯೂಸ್ ಮಾಡ್ತಾರೆ, ಊಟಕ್ಕೆ ರೊಟ್ಟಿ ಯೂಸ್ ಮಾಡ್ತಾರೆ. ಆಕ್ಚುಲಿ ಇದು ತುಂಬಾ ಒಳ್ಳೇದು ಅಂತ ಕಾಣುತ್ತೆ. ಹೌದು. ನನಗೆ ಅನಿಸುತ್ತೆ ಇದು ಜಾಸ್ತಿಯಾಗಿ ಜಾಂಡಿಸ್ ಬಂದಾಗ ಹೌದು ಇದನ್ನು ಯೂಸ್ ಮಾಡ್ಕೊಡ್ತಾರೆ. ಹೌದು. ಓಕೆ, ಸಾಕಿದು ಬಿಸಿಯಾಗಿದೆ, ಆಫ್ ಮಾಡ್ಕೊಳ್ಳುವ. ಸರಿ, ಇದನ್ನೀಗ ಪೌಡರ್ ಮಾಡ್ಕೊಳ್ಳಿ. ಸರಿ, ಪೌಡರ್ ಮಾಡ್ಕೊಳ್ಳುವ. ಫುಲ್ಲು ಸ್ಮೂತ್ ಪೌಡರ್ ಆಗಿದೆ. ಓಕೆ, ನೆಕ್ಸ್ಟ್ ಇದೀಗ ಪೌಡರ್ ಆಗಿದೆ, ಇದೀಗ ಇರಲಿ. ನೆಕ್ಸ್ಟ್ ನಮ್ಮದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳುವ. ಓಕೆ, ಎಣ್ಣೆ ಬೇಕಾ? ಈಗ ಎಣ್ಣೆ ಹಾಕೊಳ್ಳುವ. ಸೊ ಇದು ವಿಟಮಿನ್ ಎ, ಡಿ, ಇ ಇರುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಸ್ವಲ್ಪ ಓಕೆ ಸಾಕು. ಇದನ್ನು ಅಷ್ಟೇ ಆಯಿಲ್ ಜಾಸ್ತಿ, ಆಯಿಲಲ್ಲೇ ಎಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿಂಗ್ ಮಾಡುವಂಥದ್ದು. ಸೊ ಇದು ಹೇಗೆ ಅಂದ್ರೆ, ಈಗ ನೀವು ಹೇಳಿದ್ರೆ ಇದು ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ತಾರೆ ಅಂತ ಹೇಳಿ, ಸೊ ತುಂಬಾ ಹೊತ್ತು ಇಡ್ಲಿಕ್ಕೆ ಆಗತ್ತಾ? ಇಲ್ಲ, ಅವಾಗಲೇ ಮಾಡಿ ಅವಾಗಲೇ ಖಾಲಿ ಮಾಡಿ ಅವಾಗಲೇ ತಿನ್ಬೇಕು. ಸೊ ಜಾಸ್ತಿ ಹೊತ್ತು ಇಡ್ಲಿಕ್ಕೆ ಆಗುದಿಲ್ಲ. ವಿತಿನ್ 1 to 2 ಅವರ್ ಇಟ್ಕೊಳ್ಬೋದು, ಹಾಗೇನಿಲ್ಲ.
ಅದೇ ಬೆಳಿಗ್ಗೆ ಮಾಡಿ ನಮ್ದು ಇಲ್ಲಿ ತರ ಪಲಾವ್ ಬೇರೆ ಆ ಐಟಮ್ ಥರ ತರ ಎಲ್ಲ ಇಡ್ಲಿಕ್ಕೆ ಆಗಲ್ಲ. ಮಧ್ಯಾಹ್ನ ತನಕ ಇಡ್ಲಿಕ್ಕೆ ಆಗುದಿಲ್ಲ ಅದು ಹಾಗೆ. ಓಕೆ ಓಕೆ, ಎಣ್ಣೆ ಬಿಸಿ ಆಗ್ತಾ ಇದೆ. ನಮ್ಮದು ಕರಿಬೇವು ಸೊಪ್ಪು ಹಾಕೊಳ್ಳುವ. ಸರಿ. ಮೇನ್ ಅದಕ್ಕೆ ಶೇಂಗಾ ಬೀಜ, ಕಡಲೆ ಶೇಂಗಾ ಬೀಜ ಅಂತ ಬೀಜ, ಹೇಳ್ತಾರೆ ನೆಲಗಡಲೆ. ಅವರು, ನೆಲಕಡಲೆ. ಅಲ್ಲಿ ಅವರ ಭಾಷೆಯಲ್ಲಿ ಅದಕ್ಕೆ ಶೇಂಗಾ ಬೀಜ ಅಂತ ಶೇಂಗಾ ಅಂತ ಹೇಳ್ತಾರೆ. ಹೇಳ್ತಾರೆ. ಹೌದು. ಈಗ ಒಂಚೂರು ಸ್ಲೋ ಇಟ್ಕೊಳ್ಳುವ, ಯಾಕಂದ್ರೆ ಇದು Okay. ಚೂರು ಫ್ರೈ ಆಗಬೇಕು, ಸರಿ. ಇದ್ರೆ ಬೇಗ ಅದು ಕಪ್ಪಾಗ್ಬಿಡ್ತದೆ. ಇದಂದ್ರೆ ಆಯಿಲಲ್ಲೇ ಫ್ರೈ ಆಗಬೇಕಿದ್ದು ಬೀಜ. Okay, ಹೌದು. okay. ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ, ಈ ಬ್ಯಾಂಗ್ಳೂರು ಸೈಡು, ಮಲೆನಾಡು ಅವರಿಗೆಲ್ಲ ಏನೇ ಒಗ್ಗರಣೆ ಅಂತ ಹೇಳುವಾಗ ಈ ಶೇಂಗಾ ಬೀಜ ಮೇನ್ ಬೇಕೇ ಅವರಿಗೆ ಅಲ್ಲಿ. ಅಲ್ವಾ? ಕರೆಕ್ಟ್. ಅದರ ಟೇಸ್ಟೇ ಬೇರೆ. ಓಕೆ, ಈಗ ಅರ್ಧ ಫ್ರೈ ಆಗ್ತಾ ಇದೆ. ಈಗ ನಾವು ನೀರುಳ್ಳಿ ಹಾಕುವಾಗ ನೀರುಳ್ಳಿ ಒಟ್ಟಿಗೆ ಅದು ಇನ್ನೊಮ್ಮೆ ಅದು ಇನ್ನೂ ಇನ್ನೂ ಸ್ವಲ್ಪ fry ಆಗುತ್ತೆ, ಫ್ರೈ ಹೌದು. ಆಗ್ತದೆ. ಹೌದು. ನೀರುಳ್ಳಿ ಇದು ನಾನು ಸಾಧಾರಣ ಅರ್ಧ ನೀರುಳ್ಳಿಯಷ್ಟು ಹಾಕ್ತಾ ಇದ್ದೇನೆ. ಓಕೆ. ಮತ್ತು ಕಾಯಿಮೆಣಸು, ಕಾಯಿ ಮೆಣಸು. 2 ಕಾಯಿಮೆಣಸು ತಗೊಂಡಿದ್ದೇನೆ ನಾನು. ಸರಿ. ಇದು ಶೇಂಗಾ ಬೀಜದ ಪರಿಮಳ ಬರ್ತಾ ಇದೆ. ನೀರುಳ್ಳಿದು, ಮೆಣಸಿದು. ಸೊ ಯೂಶುವಲಿ ನಾವು ಈ ತರ ಚರ್ಮುರಿ ಮಾಡುವಾಗ ಈ ತರ ಫ್ರೈಡ್ ಮಾಡ್ಲಿಕ್ಕೆ ಇರಲ್ಲ, ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ. ಕಟ್ ಮಾಡಿ ಎಲ್ಲ ಹಾಗೆ ಮಿಕ್ಸ್ ಮಾಡಿ ಮೆಣಸು, ಖಾರ ಪುಡಿ ಎಲ್ಲ ಹಾಕೊಂಡು ಹೌದು. ಜಸ್ಟ್ ಮಿಕ್ಸಿಂಗ್ ಇದು ಒಂಥರ Different, ಬೇರೆನೆ, ಹೌದು. ಡಿಫ್ರೆಂಟ್. ನೀವು ಹೇಳಿದಾಗೆ ಒಂಥರ ಬ್ರೇಕ್ಫಾಸ್ಟ್ ತರಾನೇ ಆಗುತ್ತೆ ಅದು. ಆಗುತ್ತೆ. ಹೌದು. ಓಕೆ, ಫ್ರೈ ಆಗ್ತಾ ಇದೆ. ಟೊಮೆಟೊ ಹಾಕೊಳ್ಳಿ. ಸರಿ. ಈ ಟೊಮೆಟೊ ಹಾಕೋದು ಸ್ವಲ್ಪ ಹುಳಿ ಅಂಶ ಬರ್ತದೆ ಇಲ್ಲಿ, ಮತ್ತು ಇದಕ್ಕೆ ಸ್ವಲ್ಪ ಮಸಾಲೆದ ಬೈಂಡಿಂಗ್ ಸಿಗ್ತದೆ ಇದಕ್ಕೆ. ಸಿಗುತ್ತೆ. ಹೌದು. ಹೌದು. ಹಾಕೊಳ್ಳುವ ನಾವು. ಇದಕ್ಕೆ ಸ್ವಲ್ಪ ಉಪ್ಪು ಮಾತ್ರ ನೋಡ್ಕೊಂಡು ಹಾಕಬೇಕು, ಯಾಕಂದರೆ ಚರ್ಮುರಿಯಲ್ಲಿ ಆಲ್ರೆಡಿ ಉಪ್ಪು ಇರ್ತದೆ ಹೌದು ಅದ್ರಲ್ಲಿ. ಹೌದು ಹೌದು. ಹಾಗೆ ಜಾಸ್ತಿ ಆಗಬಾರ್ದಲ್ಲ. ಇದೀಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತದೆ ಈಗ. ಓಕೆ. ಈಗ ಇಷ್ಟೆಲ್ಲ ಫ್ರೈ ಆಯಿತು. ನಮ್ಮ ಚರ್ಮುರಿ ವೈಟ್ ಕಲರ್ ಇದೆ, ಅದಕ್ಕೊಂದು ಡಿಫ್ರೆಂಟ್ ಕಲರ್ ಕೊಡಬೇಕಲ್ಲ. ಟೊಮೆಟೊದ ಕೆಂಪು, ಮೆಣಸಿನ್ಕಾಯಿದ್ದು ಗ್ರೀನ್, ಅದರೊಟ್ಟಿಗೆ ಒಂದು ಬೇರೆ ಕಲರ್ ಕೊಡಬೇಕಾದ್ರೆ ಅರಣ ಮಸಾಲದವ್ರನ್ನ ಒಂದು ಓಕೆ. ಹಳದಿ ಪುಡಿ ಯೂಸ್ ಮಾಡಲೇಬೇಕಾಗ್ತದೆ. ಹಳದಿ ಹುಡಿ ಹಾಕುವಲ್ಲ? ಹಾಕುವ. ಓಕೆ. ಸೊ ಇದು ಅರುಣಾದವರ ಅರಶಿನ ಹುಡಿ. ಅರಿಶಿನ ಹುಡಿ ಒಂದು ಸಾಕು ಸಾಕು. ಮೆಲ್ಲ ಉರಿಯಲ್ಲಿ ಸ್ವಲ್ಪ ಇದೆಲ್ಲ ಮಿಕ್ಸ್ ಆಗ್ತಾ ಇರಲಿ. ಓಕೆ. ಇದು ಚರ್ಮುರಿ ತಗೊಂಡಿದ್ದೇವಲ್ಲ, ಇದಕ್ಕೀಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಹಾಕಬೇಕಾ? ಹೌದು. ಹಾಂ, ಸೊ ಹಾಗಾದ್ರೆ ಅದನ್ನು ಒದ್ದೆ ಮಾಡಿ ಹಾಕಿ. ಒದ್ದೆ ಮಾಡಿ ಹಾಕಲಿಕ್ಕೆ. ಬೇಗನೆ ಒದ್ದೆ ಮಾಡಿ ತೆಗೆದಿಟ್ರೆ ಅದರ ಟೇಸ್ಟ್ ಹೋಗ್ತದೆ. Okay. ನಾವು ಅದು ರೆಡಿ ಆಗುವಾಗಲೇ ಇದನ್ನು ಈ ಥರ ಮಾಡ್ಕೊಳ್ಬೇಕು. ಸರಿ. ಸೊ ಅದು ಮಾಡೋದಕ್ಕಿಂತ ಮುಂಚೆ ರೆಡಿ ಮಾಡಿ ಹಾಕಿದ್ರೆ ಆಯ್ತು. ಹಾಕಬೇಕು. ಹೌದು. ಇದು ಚರ್ಮುರಿ ಇಲ್ಲಿ ಸಹ 2 ಟೈಪಲ್ಲಿ ಸಿಗ್ತದೆ. ಇದೀಗ ಇದಕ್ಕೆ ದಪ್ಪ ಚರ್ಮುರಿ ಅಂತ ಹೇಳ್ತಾರೆ. ಆಯ್ತು, ಈಗ ಆಫ್ ಮಾಡ್ಕೊಳ್ಳುವ. ಇದು ಆಫ್ ಮಾಡುದಾ? ಆಫ್ ಮಾಡ್ಕೊಂಡು ನಾವೀಗ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಓಕೆ, ಇದನ್ನೀಗ ಸರಿಯಾಗಿ ಚೂರು ಸಹ ನೀರಿರಬಾರ್ದು. ಸೊ ಒಂಥರ ಅನ್ನದ ತರ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗುತ್ತೆ. ಹೌದು, ಆದರೆ ಅನ್ನದ ಟೇಸ್ಟ್ ಅಲ್ಲ, ಚರ್ಮುರಿದು ಟೇಸ್ಟ್ ನಮಗೆ ಡಿಫ್ರೆನ್ಸ್ ಬರ್ತದೆ. ಸಿಗುತ್ತೆ. ಹೌದು. ಓಕೆ, ನೀವೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀರಾ? ಹೌದು. ಚೆನ್ನಾಗಿ ಮಿಕ್ಸ್ ಆಯಿತು. ಆಯ್ತಲ್ಲ? ಹಾಂ. ಓಕೆ, ಸರ್ವ್ ಮಾಡ್ಕೊಳ್ಳುವ. ಇಲ್ಲ, ಈಗ ಸ್ವಲ್ಪ ಕೆಲಸ ಬಾಕಿ ಇದೆ. ಬಾಕಿ ಇದೆಯಾ? ಇದೆ ನಾನು ಇನ್ನು ಯೋಚಿಸಿದ್ದೆ ಸಹ. ರೆಡಿ ಆಯ್ತು ಇಲ್ಲ, ಅಂತ ಇಲ್ಲ, ಹೇಳಿ. ಇಲ್ಲ. ಸೊ ಯಾಕಂತ ಹೇಳಿದ್ರೆ ನೀವು ಮಾಡುವ ಪ್ರಾಸೆಸ್ ನೋಡುವಾಗ ಈ ಆಯ್ತು ಈ ಅಂತ ಚರ್ಮುರಿ ಟೇಸ್ಟ್ ನಾನು ನೋಡೇ ಇಲ್ಲ, ಆದಷ್ಟು ನೋಡ್ಲಿಲ್ಲ. ಬೇಗ ನೋಡ್ಬೇಕು ಅಂತ ಹೇಳಿ ಬಾರಿ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ನಿಮ್ಗೆ ಅರ್ಜೆಂಟ್ ಜಾಸ್ತಿ ಆಯ್ತು. ನಮಗೆ ಪೌಡರ್ ಮಾಡಿ ಇಟ್ಕೊಂಡು Powder ಮಾಡಿದ್ದು ಹಾಕ್ಲಿಕ್ಕಿದೆ, ಇದಕ್ಕೆ okay. ಚೂರು ಬೈಂಡಿಂಗ್ ಬೇಕು, ಸ್ವಲ್ಪ ದಪ್ಪ ಬರಬೇಕಲ್ಲ, ಅದಕ್ಕೆ ಚೂರಿದ್ರೆ ಪೌಡರ್ ಹಾಕೊಳ್ಳೋ ನಾವು. ಓಕೆ. ಸೊ ಇದು ಕೊನೆಗೆ ಹಾಕೊಳ್ಳೋದು? ಕೊನೆಗೆ ಹಾಕೊಳ್ಳೋ, ಲಾಸ್ಟಿಗೆ. ಯಾಕಂದ್ರೆ ಇದು ಹಾಕಿದ್ಮೇಲೆ ಇದು ಡಿಫ್ರೆಂಟ್ ಟೇಸ್ಟ್ ಇದೆ ಓಕೆ. ಈ ಪೌಡರ್.
ಸೊ ಅದು ಪೌಡರ್ ಅಂತೂ ಕಾಣಲ್ಲ, ಬಟ್ ಅದರ ಟೇಸ್ಟ್ ಕಾಣೋದಿಲ್ಲ, ಸಿಗುತ್ತೆ. ಟೇಸ್ಟ್ ಮಾತ್ರ ಸಿಗ್ತದೆ ಇದರಲ್ಲಿ. ಲಾಸ್ಟಿಗೆ ಚೂರು ನಮಗೆ ನಿಂಬೆ ರಸನ ಹಾಕೊಂಡ್ರೆ ಆಯ್ತು. ಸ್ವಲ್ಪ ಸಾಕದು, ಸ್ವಲ್ಪ ಒಂದು ಟೇಸ್ಟ್ ಕೊಡಲಿಕ್ಕೆ. ಓಕೆ, ನೋಡಿ ಈಗ ಆದರೆ ರೆಡಿ ಆಯಿತು. ನಿಮಗೆ Ready ಟೇಸ್ಟ್ ಆಯ್ತಾ? ಮಾಡಲಿಕ್ಕೂ ರೆಡಿ ಆಯಿತು, ಸೂಪರ್. ವೀಕ್ಷಕರಿಗೂ ನೋಡಲಿಕ್ಕೂ ತಯಾರಿ ಆಯಿತು. ಓಕೆ ಓಕೆ ಫೈನ್. ಓಕೆ ಓಕೆ, ನಾವೀಗ ಸರ್ವಿಂಗ್ ಬೌಲಿಗೆ ಹಾಕೊಳ್ಳುವ. ಸಾಮಾನ್ಯವಾಗಿ ನಾವು ನಮ್ಮ ದಕ್ಷಿಣ ಕನ್ನಡದ ತಿಂಡಿ ಮಾಡ್ತಾ ಇರ್ತೀವಿ, ತಿಂತಾ ಇರ್ತೀವಿ. ಹೌದು ಹೌದು. ಸ್ವಲ್ಪ ನನಗೆ ಔಟ್ಸೈಡಿದ್ದು ಇಂಟ್ರೆಸ್ಟ್ ಜಾಸ್ತಿ. ಅದನ್ನು ಆದಷ್ಟು ನಾನೇ ಟ್ರೈ ಮಾಡಿ ತಿನ್ಬೇಕು ಹೇಳೋದು ಇನ್ನೂ ಇಂಟ್ರೆಸ್ಟ್ ನನಗೆ. ಅಲ್ವಾ? ಸೊ ಈ ತರ ಒಂದು ಇಂಟ್ರೆಸ್ಟೆಡ್ ಮಾಡಿ. ಗೃಹಿಣಿ ಮನೆಯಲ್ಲಿ ಇದ್ರೆ ಮನೆಯವರಿಗೆ ಎಲ್ರಿಗೂ ಎಲ್ಲೂ ಹೋಗ್ಬೇಕಂತಲೇನೆ ಇಲ್ಲ, ಮನೆಯಲ್ಲೇ ಮಾಡಿ ತಿನ್ಬೋದು. ಮನೆಯಲ್ಲೇ ಮಾಡ್ಬೋದು. ಅದೇ ರೀತಿ ನಮ್ಮ ಟಿವಿಯವರು ಅವಕಾಶ ಕೊಡ್ತಾರೆ ನಮ್ಮ ವೀಕ್ಷಕರಿಗೂ ಮಾಡಿ ತೋರಿಸಿ ಅಂತೇಳಿ. ಹೌದು, ಹೌದು. ಅದು ನನಗೆ ಇನ್ನೂ ಇಂಟ್ರೆಸ್ಟ್. ಕರೆಕ್ಟ್ ಕರೆಕ್ಟ್. ಸೊ ಎಷ್ಟು ಜನ ಹೊಸ ಅಡುಗೆಯನ್ನು ಕಲೀಲಿಕ್ಕೆ ನಿಮ್ಮಿಂದ ಕಲಿತಾಗೋ ಆಯ್ತು. ಕಲ್ತಾಗೂ ಆಯಿತು. ಮತ್ತು ಈಸಿಯಲ್ಲಿ ನಂದು ಹೆಚ್ಚಿಗೆ ಐಟಮ್ಸ್ ನಾನು ಈಸಿಯಲ್ಲೇ ಮಾಡುವಂಥದ್ದು. ನೋಡಿ ಚರ್ಮುರಿ ಮಸಾಲ ರೆಡಿಯಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಚರ್ಮುರಿ ಮಸಾಲ ಉತ್ತರ ಕರ್ನಾಟಕದಲ್ಲಿ ಇದನ್ನು ಬ್ರೇಕ್ಫಾಸ್ಟ್ ಥರ ಕನ್ಸ್ಯೂಮ್ ಮಾಡ್ತಾರೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು? ವೆರಿ ಸಿಂಪಲ್, ನೋಡ್ಕೊಂಡು ಬನ್ನಿ. ಚರ್ಮುರಿ ತಯಾರಿಸುವ ವಿಧಾನ: ಮೊದಲು ಪುಟಾಣಿಯನ್ನು ಹುರಿದು ಪುಡಿ ಮಾಡಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಕರಿಬೇವು, ಶೇಂಗಾ ಬೀಜವನ್ನು ಹುರಿಯಿರಿ. ನಂತರ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಹುರಿಯಿರಿ. ಆನಂತರ ಚರ್ಮುರಿಯನ್ನು ನೀರಿನಲ್ಲಿ ಹಿಂಡಿ ತೆಗೆದು ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಪುಟಾಣಿ ಪುಡಿಯನ್ನು ಉದುರಿಸಿ ಚೆನ್ನಾಗಿ ಬೆರೆಸಿ. ಮೇಲಿನಿಂದ ನಿಂಬೆ ರಸವನ್ನು ಉದುರಿಸಿ. ಈಗ ರುಚಿಕರವಾದ ಚರ್ಮುರಿ ತಯಾರು. ಎಸ್ ಮೇಡಮ್, ಸೊ ನಮ್ಮ 2 ರೆಸಿಪೀಸ್ ರೆಡಿ ಇದೆ. ಟೇಸ್ಟ್ ನೋಡುವ? ಟೇಸ್ಟ್ ನೋಡಬೇಕು, ನೀವೇ ವೀಕ್ಷಕರಿಗೆ ಹೇಳಬೇಕು. ಹೌದು. ಸೊ ಹಾಗಾದ್ರೆ ಮಶ್ರೂಮ್ ಪೆಪ್ಪರ್ ಡ್ರೈ ಟೇಸ್ಟ್ ನೋಡುವ. ಓಕೆ ಓಕೆ. ಸೊ ಪೆಪ್ಪರ್ ಡ್ರೈ ಅಂತೂ ಕರೆಕ್ಟ್ ಡ್ರೈ ತರನೇ ಡ್ರೈ ಆಗಿದೆ. ಥರ ಆಗಿದೆ. ಅದು ಡ್ರೈ ಆಗ್ತದೆ ಆಮೇಲೆ ಲಾಸ್ಟಿಗೆ. ಸೊ ಇದರಲ್ಲಿ ಮಶ್ರೂಮ್ ಹುಡುಕೋದು ಈಗ ಕಷ್ಟ ಆಗಿದೆ. ಎಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ. ಹೇಗಿದೆ? ಸಖತ್ತಾಗಿದೆ. ಖಾರ, ಮಶ್ರೂಮ್ ಮಶ್ರೂಮ್ ಬ್ಲೆಂಡಿಂಗ್ ಎಲ್ಲ ಫ್ಲೇವರ್ಸ್ ಮಿಕ್ಸ್ ಆಗಿ ಟೇಸ್ಟೇ ಹೇಳ್ತಾ ಇದೆ. ಸಖತ್ತಾದಂತಹ ಒಂದು ಕಿಕ್ ಕೊಡ್ತಾ ಇದೆ. ಹೌದು ಅಲ್ವಾ? ಯಾಕಂತ ಹೇಳಿದ್ರೆ ಆ ಕರಿಮೆಣಸಿನ ಹುಡಿ ಏನಿದೆ ಅದು ಬ್ಲೆಂಡಿಂಗ್ ಕರೆಕ್ಟ್ ಆದ್ರೆ ಮಾತ್ರ ಆ ಟೇಸ್ಟ್ ಬರುವುದು. ಚೆನ್ನಾಗಿದೆ. ಸಿಂಪಲ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿರೋ ಟೇಸ್ಟ್. ಸೊ ಇದು ಟೇಸ್ಟ್ ನೋಡುವಾಗ ಹೌದು ಅಲ್ವಾ? ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್, ದಕ್ಷಿಣ ಕನ್ನಡದಲ್ಲಿ ಟೇಸ್ಟ್ ಮಾಡಿ ನೋಡುವ ಅಂತ. ವೆರಿ ನೈಸ್. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಮೇನ್ ಇದರಲ್ಲಿ ಏನಂತ ಹೇಳಿದ್ರೆ ಹಾಕಿದಂತಹ ಮಸಾಲ, ಆ ನೆಲಗಡ್ಲೆ ಜೊತೆಗೆ ಈ ಚರ್ಮುರಿಯನ್ನು ನಾವು ನೀರಲ್ಲಿ ಹಿಂಡಿ ಹಾಕಿರೋದ್ರಿಂದ ಒಂಥರ ಬೇರೆನೇ ಟೇಸ್ಟ್. ಆ ಕಡೆ ಅನ್ನದ ಟೇಸ್ಟು ಅಲ್ಲ, ಈ ಕಡೆ ಚರ್ಮುರಿ ಟೇಸ್ಟು ಅಲ್ಲ, ಡಿಫ್ರೆಂಟ್ ಟೇಸ್ಟ್, ಹೊಸ ಟೇಸ್ಟ್. ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಸೊ ತುಂಬಾ ಖುಷಿ ಆಯ್ತು ಮೇಡಮ್. ಹಾಗೇನೆ ಡಿಫ್ರೆಂಟ್ ಆದಂತಹ 2 ರೆಸಿಪೀಸ್ಗಳು ಶಾರ್ಟ್ ಟೈಮಲ್ಲಿ ಹೇಳ್ಕೊಟ್ರಿ. ತುಂಬಾ ಖುಷಿ ಆಯ್ತು. ಹೇಗೆ ಅನಿಸ್ತಾ ಇದೆ ನಿಮಗೆ? ನನಗೆ ಅಂದರೆ ನಾನು ಆಗಲೇ ನಿಮ್ಗೆ ತಿಳಿಸಿದ್ದೇನೆ, ಅಡುಗೆ ಮಾಡ್ತೇನೆ ನಾನು ಹೇಳಿದ್ದೇನೆ. ನನಗೂ ಒಂದು ಇಂಟ್ರೆಸ್ಟ್ ಜಾಸ್ತಿ. ಹಾಗೆ ಈ ನಮ್ಮ ಟಿವಿಯವರು ನನಗೆ ಅವಕಾಶ ಕೊಡ್ತಾನೆ ಇದ್ದಾರೆ. ವೀಕ್ಷಕರಿಗೆ ಅದನ್ನು ತೋರಿಸ್ಬೇಕನ್ನೋ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ. ತುಂಬಾ ಸಲ ಬಂದು ಜನರಿಗೆ ನೀವು ಕೂಡ ಪರಿಚಯ ಆಗಿದೆ. ಹೌದೌದು, ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಟಿವಿಗೆ ನಾನು ತುಂಬ ಥ್ಯಾಂಕ್ಸ್. ಯಾಕಂದರೆ ನನ್ನೊಂದು ದಿವ್ಯಾ ಶೆಟ್ಟಿ ಹೇಳಿ ಪರಿಚಯ ಆದದ್ದೇ ನಮ್ಮ ಟಿವಿಯಿಂದ. ಹಾಗೆ ಅವರಿಗೆ ನಾನು ಪ್ರತಿ ಸಲ ಬಂದಾಗ ನನ್ನ ಎಪಿಸೋಡಲ್ಲಿ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ಇಂತಿಂದೊಂದನ್ನು ಮಾಡಿ ಸಹ ಜನರಿಗೆ ಇನ್ನೂ ಜಾಸ್ತಿ ಪರಿಚಯ ಆಗ್ತಾ ಇದ್ದೆ ನಾನು. ಹೌದು, ಹೀಗೇನೆ ಪರಿಚಯ ಆಗ್ತಾ ಇರಿ, ನಮ್ಗೆ ಹೊಸ ಹೊಸ ಅಡುಗೆನ ಹೇಳ್ತಾ ಇರಿ. ಸೊ ಅದ್ರ ಜೊತೆಗೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್ ನಿಮಗೆ. ಥ್ಯಾಂಕ್ ಯು, ಧನ್ಯವಾದ. ಹಾಗೆಯೇ ಈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ನನ್ಗನಿಸುತ್ತೆ ಮನೆಯಲ್ಲಿ ಈಗ ಇದೇ ರೈಸ್ ಯೂಸ್ ಮಾಡೋದು, ಇದನ್ನೇ ಯೂಸ್ ಮಾಡೋದು. ಆದಷ್ಟು ನಾನು ಪರಿಚಯವರಿಗೆ ಇದನ್ನೇ ಹೇಳ್ತಾ ಇದ್ದೇನೆ, ರೆಕಮೆಂಡ್ ಮಾಡ್ತಾ ಇದ್ದೇನೆ. ವೆರಿ ನೈಸ್, ವೆರಿ ನೈಸ್. ಸೊ ಅವರ ಕಡೆಯಿಂದ ಇನ್ನೊಂದು ಗಿಫ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಸ್ಪೂನನ್ನು ಈ ಥರ ಇಡ್ತಾ ಇದ್ದೇನೆ ಅಂತ ಹೇಳಿದರೆ ತುಂಬ ಖುಷಿ ಆಯಿತು ಅಂತ ಅರ್ಥ. ಯಾಕಂತ ಹೇಳಿದರೆ ಜಾಸ್ತಿಯಾಗಿ ನಾವು ಯಾವಾಗಲೂ ರೆಸ್ಟೋರೆಂಟಿಗೆ ಹೋದಾಗ ಈ ಸ್ಪೂನನ್ನು ಈ ಥರ ಕ್ರಾಸ್ ಇಟ್ಟೆ ಅಂತ ಹೇಳಿದರೆ
ಅಲ್ಲಿದ್ದು ಫುಡ್ ಇಷ್ಟ ಆಗಿಲ್ಲ ಅಂತ ಅರ್ಥ. ಬಟ್ ಇವತ್ತು ನಾನು ಈ ಥರ ಇಡ್ತಾ ಇದ್ದೇನೆ, ಯಾಕಂತ ಹೇಳಿದ್ರೆ ಫುಡ್ ಅಷ್ಟು ಚೆನ್ನಾಗಿತ್ತು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಗೆಸ್ಟ್ ಆ್ಯಂಡ್ ಮತ್ತೆರಡು ರೆಸಿಪಿಗಳ ಜೊತೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.